ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾಡ್ತಾ ಇರೋದು. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಕೊನೆಯ ಚಿತ್ರ ಎಮೋಷನ್ ಮೂವಿ. ದಿಸ್ ಇಸ್ ನಾಟ್ ಅ ಮೂವಿ, ದಿಸ್ ಇಸ್ ಎಮೋಷನ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತಲೇ ಹೇಳ್ತೀನಿ. ಈ ಫಿಲಮ್ ಮಾರ್ಚ್ 17ಕ್ಕೆ ರಿಲೀಸ್ ಆಗೋದು ನಿಮಗೆಲ್ಲರೂ ಗೊತ್ತೇ ಇದೆ. ಅದೇ ದಿನ ಮುಂಚೆ ದಿನ ಆ ದಿನ ಮರುದಿನನೇ ಅಂದರೆ ಬಾಲಿವುಡ್ ಸ್ಟಾರ್ ಆದಂಥ ಅಕ್ಷಯ್ ಕುಮಾರ್ ಅವರ ಬಚ್ಚನ್ ಪಾಂಡೆ ಫಿಲಮ್ ರಿಲೀಸ್ ಆಗ್ತಾ ಇದೆ. ಇದು ಸ್ವಲ್ಪ ನನಗೆ ಸಿಟ್ಟು ತುಂಬ ತರಿಸ್ತಾ ಇದೆ. ಯಾಕಪ್ಪ ಅಂದರೆ ಆಲ್ರೆಡಿ US ಸರ್ಟಿಫಿಕೇಟ್ದವರು ಕೊಟ್ಟಿದ್ದಾರೆ. ಒಂದು ವಾರ ಯಾವ ಚಲನಚಿತ್ರವನ್ನು ರಿಲೀಸ್ ಮಾಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ, ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದರೂ ಕೂಡ ಅಕ್ಷಯ್ ಕುಮಾರ್ ಚಲನಚಿತ್ರ ಆದಂಥ ಬಚ್ಚನ್ ಪಾಂಡೆ ಫಿಲಮ್ ಅಂದರೆ ಕನ್ನಡ ಚಿತ್ರರಂಗದ ಮತ್ತು ಜಿಗರ್ ಥಾನ ಚಿತ್ರದ ರಿಮೇಕ್ ಅದು ಅಕ್ಷಯ್ ಕುಮಾರ್ ಫಿಲ್ಮು. ಅದೇ ಕೃತಿ ಸರೋನಿ ಮತ್ತು ಯಾರು ಇದ್ದಾರೆ, ಹೀರೋ ಆರ್ಟಿಸ್ಟ್ಗಳು ಇದ್ದಾರೆ. ಮತ್ತು ಆ ಚಿತ್ರಕ್ಕೆ ನನ್ನ ನಿಷೇಧ ಇದೆ. ಯಾಕಪ್ಪ ಅಂದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಲನಚಿತ್ರ ಒಂದು ವಾರದ ಮಟ್ಟಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಓಡುತ್ತೆ ಫಿಲ್ಮು. ಅದಕ್ಕೋಸ್ಕರ ಬಚ್ಚನ್ ಪಾಂಡೆ ಫಿಲ್ಮ್ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು. ಒಂದು ವೇಳೆ ಆದ್ರೂ ಆ ಥಿಯೇಟ್ರ್ ಮಾತ್ರ ಇರಬಾರ್ದು. ತುಂಬ ಎಮೋಷನ್ ಆಗುತ್ತೆ. ಈ ಎಮೋಷನ್ಗಿಂತ ಹೆಚ್ಚಾಗಿ ನಮಗೆ ಖುಷಿ ಆಗುತ್ತೆ. ಈ ರೇಂಜ್ ಮಟ್ಟಿಗೆ ನಮ್ಗೆ ರೀಚ್ ಆಗುವಂಥ ಇಷ್ಟ ಆಗುವಂಥ ಒಂದು ಕಾನ್ಸೆಪ್ಟ್ ತೊಗೊಂಬಂದಲ್ಲ ಚೇತನ್ ಕುಮಾರ್ ಸರ್ ಅವರಿಗೆ ಹ್ಯಾಟ್ಸ್ ಆಫ್ ಯು ಸರ್, ಹ್ಯಾಟ್ಸ್ ಆಫ್ ಯು. ನಮ್ಮ ಕನ್ನಡಿಗರು ನಿಮಗೆ ಯಾವತ್ತೂ ಚಿರಋಣಿ ಆಗಿರ್ತಾರೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಳ್ಕೊಂಡಿದ್ದು ನಮ್ಮ ದುರಾದೃಷ್ಟ. ಅದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಂದೆಂದು ಕಾಣುವಂಥ ಒಂದು ಕಾನ್ಸೆಪ್ಟಲ್ಲಿ ಸ್ಟೋರಿ, ಡ್ಯಾನ್ಸು, ಫಿಲಮು, ಫ್ಯಾಮಿಲಿ ಮೂವಿ ಮೇಕಿಂಗ್ ಬರ್ತಾಯಿದೆ ಅಂದರೆ ಚೇತನ್ ಕುಮಾರ್ ಸರ್ ಒಬ್ಬರು ಮಾತ್ರನೇ. ತುಂಬ ಖುಷಿ ಆಗ್ತಾಯಿದೆ. ಇಂಥ ಫಿಲ್ಮ್ ರಿಲೀಸ್ ಆಗುತ್ತೆ ಮಾರ್ಚ್ 17ಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಅದೇ ರೀತಿ ಮಾರ್ಚ್ 18ಕ್ಕೆ ಒಂದು ವೇಳೆ ಬಚ್ಚನ್ ಪಾಂಡೆ ಅಕ್ಷಯ್ ಕುಮಾರ್ ಚಲನಚಿತ್ರ ರಿಲೀಸ್ ಆದರೆ ಆ ಚಲನಚಿತ್ರವನ್ನು ನಾವು ಯಾರೂ ನೋಡೋಂಗಿಲ್ಲ. ಇದು ಕನ್ನಡ ಇಂಡಸ್ಟ್ರಿಯ ಪರವಾಗಿ ಎಲ್ಲ ನಾನು ಕೇಳ್ತಾ ಇರೋದು, ಪೂರ ಇಂಡಿಯಾ ಪರವಾಗಿ ನಾನು ಕೇಳ್ತಾ ಇರೋದು ಏನಪ್ಪ ಅಂತಂದರೆ ಬಚ್ಚನ್ ಪಾಂಡೆ ಚಲನಚಿತ್ರ ಯಾರೂ ನೋಡಬೇಡ್ರಿ. ದಯವಿಟ್ಟು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಲನಚಿತ್ರವನ್ನು ಮಾತ್ರ ನೋಡಿ ಎಂದು ನಾನು ದಯವಿಟ್ಟು ಎಲ್ಲರ ಪ್ರೇಕ್ಷಕರ ಹತ್ರ ಕೇಳ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.